ಉಡುಪಿಯ ಕೊಡವೂರು ಗ್ರಾಮದ ಜುಮಾದಿ ನಗರದಲ್ಲಿರುವ ಪ್ರಾಚೀನ ಕಾಲದ ಜೈನ ಮಂದಿರವನ್ನು ಕೆಡವಿ ಅಕ್ರಮವಾಗಿ ಮಸೀದಿ ಕಟ್ಟಲು ಹೊರಟಿರುವ ಬಗ್ಗೆ ಜೈನ ಜಗದ್ಗುರು ಡಾಕ್ಟರ್ ಸ್ವಾಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾನೂನು ಸುವ್ಯವಸ್ಥೆಗೆ ಭಂಗವಾಗುವ ಪ್ರಕರಣವಾಗಿದ್ದು, ಪೊಲೀಸ್ ಅಧೀಕ್ಷಕರು ಹಾಗೂ ಸಹಾಯಕ ಆಯುಕ್ತರ ವರದಿಯಂತೆ ಸೂಕ್ಷ್ಮತೆಯನ್ನು ಹೊಂದಿದಂತಹ ಸ್ಥಳ ಸರ್ವೆ ನಂಬರ್ ಕೊಡವೂರು ಗ್ರಾಮದ 53ರಲ್ಲಿ 67 ಸೆಂಟ್ಸ್ ಸ್ಥಳವಾಗಿದೆ. ಈ ಸ್ಥಳದ ಪ್ರಕರಣವು ಜಿಲ್ಲಾಧಿಕಾರಿಯವರ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿದೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಅನಧಿಕೃತ ನಿರ್ಮಾಣವಾಗಿರುವ ಧಾರ್ಮಿಕ ಕಟ್ಟಡಗಳನ್ನು ತೆರವುಗೊಳಿಸುವ ಯಾದಿಯಲ್ಲಿರುತ್ತದೆ. ಆದುದರಿಂದ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ RD 129 BHUDAA 2018 ದಿನಾಂಕ 16/3/2020ರಂತೆ ಹೊರಡಿಸಲಾದ ಆದೇಶದಲ್ಲಿ ವಿವಾದಾಸ್ಪದ ಉಡುಪಿ ತಾಲೂಕು ಕೊಡವೂರು ಗ್ರಾಮದ ಸರ್ವೆ ನಂಬರ್ 53/6ರಲ್ಲಿ 67 ಎಕರೆ ಜಮೀನಿನ ಅಧಿಸೂಚನೆಯನ್ನು ರದ್ದುಪಡಿಸುವಂತೆ ತಮ್ಮಲ್ಲಿ ಕೋರಲಾಗಿದೆ. इसीलिए हमने कभी भी गवर्नमेंट के खिलाफ और वहाँ का हॉनेस्ट अधिकारी DC के खिलाफ हम नहीं बोलना चाहिए, पर अपना पत्र के अनुसार हम जैन लोग किसी का विरोधी नहीं है. फिर अपना जमीन को कोई कब्जा करता है उनको हम छोड़ेंगे नहीं. विशेष रूप से बीजेपी और राष्ट्रीय हिंदुत्ववादी सरकार ने उसको निष्पक्षपात रूप से काम कर रहा है और विशेष रूप से वहाँ राष्ट्रीय स्वयंसेवक संघ ने पूरा जैन लोगों को जैन मठ के लिए सहयोग दे रहे हैं. इसलिए वो हमारा भाई लोग है. वहाँ का टेनेंट भी